ಪ್ರಾಡಕ್ಟನ್ನು ನಾವು ಇವತ್ತು ರಿಲೀಸ್ ಮಾಡ್ತಾ ಇದ್ದೇವೆ. ಈ ಹಿಂದಿನ ನಮ್ಮ ನೀರಿನ ಒಟ್ಟಿಗೆ ಈಗ ಜ್ಯೂಸನ್ನು ನಾವು ತಯಾರು ಮಾಡಿ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ನಮ್ಮ ಕೆಲವು ವಿಶೇಷ ಗಣ್ಯರನ್ನು ನಾವು ಇವತ್ತು ನಾವು ಇಲ್ಲಿ ಕರೆಸಿ ನಮ್ಮ ಈ ಫ್ಯಾಕ್ಟ್ರಿಯಲ್ಲಿ ನಾವು ರಿಲೀಸ್ ಮಾಡುವಂಥ ಒಂದು ಉತ್ಸುಕತೆಯನ್ನು ತೋರಿಸಿದ್ದೇವೆ. ನಿನ್ನೆ ನಾವು ಇದನ್ನು ರಿಲೀಸ್ ಮಾಡಬೇಕಿತ್ತು, ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ರಿಲೀಸ್ ಮಾಡಬೇಕಿತ್ತು. ಆದರೆ ಕರ್ಫ್ಯೂ ಮತ್ತು ಆದಿತ್ಯವಾರದ ಈ ಬಿಡುವಿನ ಸಮಯದಲ್ಲಿ ಅಸಾಧ್ಯವಾದ್ದರಿಂದ ನಾವು ಇವತ್ತು ಅದನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಮ್ಮ ಜ್ಯೂಸು ಮ್ಯಾಂಗೋ, ಆ್ಯಪಲ್, ಗುವಾ ಮತ್ತು ಮಿಂಟು ಈ 4 ಫ್ಲೇವರ್ಸನ್ನು ನಾವು ಇವತ್ತು ರಿಲೀಸ್ ಮಾಡ್ತಾ ಇದ್ದೇವೆ. ಈ ಒಂದು ರಿಲೀಸ್ ನಮ್ಮೊಂದಿಗೆ ಬಂದಿದ್ದಾರೆ ಕುಶಲ್ ನರಸ, ನವೀನ್ ಡಿ ಪಡೆ. ನೀವು ಕುದರ್ ದೀತ್ಜಿ ನೋಡಿರ್ಬೋದು, ಭೂಬಣ್ಣ. ಆ ಭೂಬಣ್ಣನ ಎಂದು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಸೃಜನಶೀಲ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ, ಎಲ್ಲರೊಂದಿಗೂ ಆತ್ಮೀಯವಾಗಿ ಬೆರೆಯುವಂತಹ ಒಬ್ಬ ತುಳು ರಂಗಭೂಮಿಯಲ್ಲಿ 30 ವರ್ಷಗಳ ತಮ್ಮ ಪಯಣವನ್ನು ಸಾಗಿಸಿದ ಒಬ್ಬ ಅಭೂತಪೂರ್ವ ವ್ಯಕ್ತಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವರ ಮರಿಯದಲ್ಲಿ ಅಸಲ್, ಚಾಲಿ ಪೋಲಿಲು, ಪಿಳಿಬೇಲಿ ಅಮ್ಮನಕ್ಕ, ಎಕ್ಕಸಕ್ಕ, ಗಿರ್ಗಿಟ್, ಓರಿಯೋರ್ದರ ಅಸಲ್, ಬಾಬು. ಇದೀಗ ಸೃಜನ್ ಲೋಕೇಶ್ರವರ ಮಜಾ ಭಾರತದಲ್ಲಿ ಗುಂಡು ಮಾಮನಾಗಿ 4 ವರ್ಷದಿಂದ ಅವರು ತಮ್ಮ ಕಲೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಮೊನ್ನೆ ಬಂದಂಥ ರಾಬರ್ಟ್ ದರ್ಶನ್ ಅವರ ರಾಬರ್ಟ್ ಫಿಲ್ಮ್ನಲ್ಲಿ ಅವರು ಒಂದು ಪಾತ್ರವನ್ನು ವಹಿಸಿದ್ದಾರೆ. ಇಂಥ ಒಬ್ಬ ಸಕ್ಕರೆಯ ವ್ಯಕ್ತಿತ್ವದ ನಮ್ಮ ಈ ಕುಶಲ್ ದರ್ಶನ್ ನವೀನ್ ಡಿ ಪಲ್ಲಿನವರು ಬಂದಿರೋದು ನಮಗೆ ತುಂಬ ಸಂತಸವನ್ನು ಉಂಟು ಮಾಡಿದೆ. ಅವರ ಸವಿ ಮಾತು, ಅವರ ಹಾಸ್ಯ, ಅದರಲ್ಲಿ ಹಾಸ್ಯದಲ್ಲಿರ್ತಕ್ಕಂತಹ ಆ ಒಂದು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶಗಳನ್ನು ನಾವು ಕಂಡಿದ್ದೇವೆ. ಖಾಲಿ ಒಂದು ಹಾಸ್ಯ ಮಾತ್ರ ಅಲ್ಲ, ಹಾಸ್ಯದಲ್ಲಿ ಅದರಲ್ಲಿ ನಮ್ಮ ಕುಟುಂಬ ಹೇಗೆ ಸಾಗಬೇಕು, ನಮ್ಮ ಜೀವನ ಹೇಗೆ ನಾವು ಸಾಗಿಸಬೇಕು ಅನ್ನೋಂತಹ ಸಂದೇಶವನ್ನು ಅವರು ಪ್ರತಿಯೊಂದು ಅವರ ಅಭಿನಯದಲ್ಲಿ ಅವರು ತೋರ್ಪಡಿಸಿದ್ದಾರೆ. ಅವರ ಕಿವಿ ಕೇಳದಂತಹ ಒಬ್ಬ ಪಾತ್ರ ಮನುಷ್ಯನನ್ನು ಮತ್ತೆ ಆಕರ್ಷಿಸಿ ಅಂಥ ಒಬ್ಬ ವ್ಯಕ್ತಿತ್ವವನ್ನು ನಾವು ಇವತ್ತು ತಂದು ನಮ್ಮ ಈ ಒಂದು ಜ್ಯೂಸನ್ನು ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಿಜಕ್ಕೂ ನಮ್ಮ ಈ ಒಂದು ಬ್ಲೂ ಮೂನ್ ಕಂಪನಿಗೆ ಒಂದು ಉತ್ಸಾಹವನ್ನು, ಹುರುಪನ್ನು ನೀಡಿದಂಥ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಅವರನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಈ ಬ್ಲೂ ಮೂನ್ ಕಂಪನಿಯ ಪಾಲುದಾರರಾದಂಥ ಇಸ್ಮಾಯಿಲ್ ಸಾರ್ ಅವರು. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸದಾ ಬೆರೆಯತಕ್ಕಂತಹ ಸಮಾಜಮುಖಿ ಚಿಂತನೆಯ ಒಬ್ಬ ವ್ಯಕ್ತಿತ್ವದ ಒಡನಾಡಿ, ಎಲ್ಲದಕ್ಕೂ ನಮ್ಮ ಬೆನ್ನು ತಟ್ಟಿ ನಮ್ಮನ್ನು ಉಳಿದುಂಬಿಸ್ತಕ್ಕಂತಹ ಒಬ್ಬ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಅದೇ ರೀತಿ ಎಲ್ಲ ರಂಗದಲ್ಲೂ ಕೈಯಾಡಿಸಿದಂಥ ಒಬ್ಬ ಆತ್ಮೀಯರವರು ಹೈದರ್ ಪರ್ತಿಪಾಡಿ. ಸದಾ ನಗುಮುಖ ಅವರ ಇನ್ನೊಂದು ಪ್ಲಸ್ ಪಾಯಿಂಟ್, ಅದು ನಮ್ಮ ಜೀವನಕ್ಕೆ ಅವರು ಸ್ಫೂರ್ತಿದಾತರಾಗಿದ್ದಾರೆ. ಅಂಥ ಒಬ್ಬ ವ್ಯಕ್ತಿತ್ವವನ್ನು ನಾವು ಇವತ್ತು ಸ್ವಾಗತ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ನವೀನ್ ಹೈದರ್ ಪರ್ತಿಪಾಡಿಯವರು ಸದಾ ನಮ್ಮೊಂದಿಗೆ ಬೆರೆಯತಕ್ಕಂಥ ಒಬ್ಬ ಸಮಾಜಮುಖಿ ಚಿಂತನೆಯವರು. ಅವರನ್ನು ನಮ್ಮ ಈ ಸಂಸ್ಥೆಯ ಅಹಮ್ಮದ್ ಸಹದ್ ಸಲ್ಮಿ ಅವರನ್ನು ಸ್ವಾಗತಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಅದೇ ರೀತಿ ನಮ್ಮನ್ನು ಸದಾ ಉಳಿದುಬಿಸ್ತಕ್ಕಂಥ ಇಸ್ಮಾಯಿಲ್ ಸಾರ್ ಅವರನ್ನು ಸ್ವಾಗತಿಸಲಿಕ್ಕೆ ನಾನು ಸಾಜರ್ ಅವರನ್ನು ನಾನು ಕರೀತಾ ಇದ್ದೇನೆ. ಸಾಜರ್ ಅವರು ನಮ್ಮ ಈ ಸಾಜರ್ ಅವರಿಗೆ ಸ್ವಾಗತವನ್ನು ಮಾಡಬೇಕಂತ ಕೇಳ್ಕೊಳ್ತೀನಿ. ಇವತ್ತು ನಾವು ಈ ಲೋಕಾರ್ಪಣೆ ಮಾಡ್ತಕ್ಕಂಥ ಈ ಒಂದು ಜ್ಯೂಸು ಒಂದು ಮಾತಿದೆ, ಶೈಲೇನ ಮಾಣಿಕ್ಯ ಮೌಕ್ತಿಕಂ ನಾ ಗಜೆ ಗಜೆ ಸಾಧನಂ ಸರ್ವತ್ರಂ ಚಂದನಂ ವನೆ ವನೆ ಅಂಥೇಳಿ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಎಲ್ಲ ಆನೆಯ ಗಂಡಸ್ತರದಲ್ಲಿ ಮುತ್ತು ದೊರಕುವುದಿಲ್ಲ, ಎಲ್ಲ ಅರಣ್ಯದಲ್ಲೂ ಗಂಧದ ಗಿಡ ಬೆಳೆಯುವುದಿಲ್ಲ, ಎಲ್ಲ ಪರ್ವತದಲ್ಲೂ ಮಾಣಿಕ್ಯ ದೊರೆಯುವುದಿಲ್ಲ, ಎಲ್ಲೆಡೆಯೂ ಸಜ್ಜನರು ಅದೇ ರೀತಿ ಶುಭಗರು ಸಿಗುವುದಿಲ್ಲ ಅಂತ ಒಂದು ಮಾತಿದೆ. ಚಾಣಕ್ಯನ ಅರ್ಥಶಾಸ್ತ್ರ.
ಯಾಕೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದಂತಹ ಆಜಾದ್ ಮನ್ಸೂರ್ ಅಹಮದ್ ಹಾಜಿಯವರು ಯಾವತ್ತೂ ಅದನ್ನು ಲಾಭದಾಯಕ ಒಂದು ಬಿಸ್ನೆಸ್ ಆಗಿದೆ ಅಂತ ತಗೊಂಡಿಲ್ಲ. ಅವರದ್ದು ಲಾಭದಾಯಕ ಬಿಸ್ನೆಸ್ ಬೇರೆ ಇದೆ. ಇದನ್ನು ಅವರು ಸಮಾಜಕ್ಕೆ ಏನಾದರೂ ಕೊಡುಗೆ ಆಗಲಿ, ಇದನ್ನು ಕುಡಿದಂತಹ ವ್ಯಕ್ತಿಯ ಜನ ನಮ್ಮಲ್ಲಿ ಅಲ್ಹಮ್ದುಲಿಲ್ಲಾ ಅಂತ ಹೇಳ್ತೇವೆ, ಅಂದರೆ ಆ ಒಂದು ಖುಷಿ ಸಮಾಜಕ್ಕೆ ಸಿಗಲಿ ಅನ್ನುವಂತಹ ಒಂದು ಅಪಹಾಪಿಕೆಯಿಂದ ಅವರು ಈ ಒಂದು ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ಇಸ್ಮಾಯಿಲ್ ಸರ್ ಅವರು ಕೈ ಜೋಡಿಸಿದ್ದಾರೆ. ಯಾಕಂದರೆ ಲಾಭದಾಯಕ ದಂಧೆ ಅಲ್ಲದಂಥ 40-50 ಜನರನ್ನು ದುಡಿಸತಕ್ಕಂಥ ಈ ಕೊರೋನಾ ಕಷ್ಟ ಕಾಲದಲ್ಲೂ ಈ ಒಂದು ಸಂಸ್ಥೆಯನ್ನು ಅತಿ ಒಂದು ಆಮೆಗಡಿಗೆಯಲ್ಲಾದರೂ ಅದನ್ನು ಮುಂದಕ್ಕೆ ಕೊಂಡು ಹೋಗುವಂಥ ಒಂದು ಕೆಲಸವನ್ನು, ಒಂದು ಕೈಂಕರ್ಯವನ್ನು ಆಜಾದ್ ಅಹಮದ್ ಮಾಡಿದ್ದಾರೆ, ಮನ್ಸೂರ್ ಅಹಮದ್ ಅವರು ಮಾಡಿದ್ದಾರೆ. ಇದನ್ನು ನಾವು ಮನತುಂಬಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಒಂದು ಸಂಸ್ಥೆ ಅಷ್ಟು ಒಂದು ಕಷ್ಟದಾಯಕವಾದಂಥ ಸಂಸ್ಥೆ. ಯಾಕಂತ ಹೇಳಿದರೆ ಈಗ ಮೊನ್ನೆ ಇಸ್ಮಾಯಿಲ್ ಸಾರ್ ಅವರು ಹೇಳಿದರು, ಅಂದರೆ ನೀರು ಈಗ ಇಂಥ ಒಂದು ಬಿಸಿಲು, ಇಂಥ ಒಂದು ನಾವು ಮಿನರಲ್ ವಾಟರ್ನ ಮಾಡೋದಾದರೆ ಅದು ತುಂಬ ಕಷ್ಟದಾಯಕ, ಅಂದರೆ ಅದು ಸಾಧ್ಯವೇ ಇಲ್ಲದಂಥ ಬಿಸಿಲರಿ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಇದೊಂದು ಹೊಡೆತವಾಗಿ ಕಂಡಿದೆ. ಅವರೇ ಒಂದು ಛಲದಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಅದನ್ನು ಈ ಕಾಂಪಿಟೇಷನ್ ಯುಗದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ಅದನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ನಮ್ಮ ಮನ್ಸೂರ್ ಅಹಮದ್ ಮತ್ತು ಇಸ್ಮಾಯಿಲ್ ಸಾರ್ ಅವರು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಅದೊಂದು ಛಲದಂಕ ಮಲ್ಲ ಅಂತ ಹೇಳ್ಬೋದು. ಅದನ್ನು ಮಾಡಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಸಂಸ್ಥೆಯನ್ನು ಮತ್ತಷ್ಟು ಇದು ಪುನಶ್ಚೇತನಗೊಳಿಸಲಿಕ್ಕಾಗಿ ನಾವು ಈ ಜ್ಯೂಸನ್ನು ನಾವು ತಯಾರು ಮಾಡಿದ್ದೇವೆ. ನಂತರ ಇನ್ನೂ ಅದನ್ನು ಮುಂದಕ್ಕೆ ಡೆವಲಪ್ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದು ಮತ್ತಷ್ಟು ಎತ್ತರಕ್ಕೆ ಏರಲಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮಾತನಾಡಲಿದ್ದಾರೆ ನವೀನ್ ಡಿ ಪಟೇಲ್ ಅವರು. ಅವ್ರನ್ನ ಆತ್ಮೀಯವಾಗಿ ನಾನು ಮಾತಿಗೆ ಕರೀತಾ ಇದ್ದೇನೆ. ಪಾಲುದಾರರ ಸಂಸ್ಥೆ ಬೋಡ್ತಿನಂಚಿನ ಮಾತ ವ್ಯಕ್ತಿಲೆಗಳ ನೆಟ್ಟು ಬೆನ್ಪುನಂಚಿನ ಮಾತ ಒಂದು ಆಕ್ಸಿಬ್ಲೂತ ಸಂಸ್ಥೆ ಬೆನ್ಪುನಂಚಿನ ಮಾತ ಕಾರ್ಯಕರ್ತರಿಗೆ ನಾನು ಉಡಲ್ದಿನ ಸೊಲ್ಮೆ ಸಂದಾಗ ಎಡ್ಡೆ ವಿಷಯ ದಯಪನ್ನಾಗ ಆಕ್ಸಿಬ್ಲೂ ಮತ್ತು ಉದ್ಘಾಟನೆ ಅక్కడ ಅಜೀಜ್ ಮನ್ಸೂರ್ ಸಾಹೇಬರು ಪಂಡೇರು ಒಂದು ಕಾಫಿ ಗಾರ್ಡರ್ ಏನು ಇಂದು ಮಂತಿರೋದು ಇಂಕ್ ಜ್ಯೂಸನ್ನು ಇನಾಗ್ರೇಷನ್ ಮಲ್ಪನ ಭಾಗ್ಯ ಒದಗದು ಕುರಿಯೋದು ಯಾಪನ್ನಾಗ ಹೆಚ್ಚಿನ ಸಂಸ್ಥೆಗಳು ಮತ್ತು ಮುಲ್ತ ಲೋಕಲ್ ದಕ್ಲಿನ ಲೆಪ್ಪುನು ಭಾರಿ ಕಮ್ಮಿ ಕೋಪುನ ಲಜ್ಜ ಅಣ್ಣ ಲೆಪ್ಪುನು ಭಾರಿ ಕಮ್ಮಿ ಮಲ್ಲಕ್ಲಿನ ಸೆಲೆಬ್ರಿಟಿನಕ್ಲಿನ ತರಪವೇರು ಅಕಲ ಬಗ್ಗೆ ಅವೇತೋ ಖರ್ಚು ಮಲ್ತಿದ್ದು ರಿಲೀಸ್ ಮಲ್ಪೇರು ಅವು ತಪ್ಪೊಂದು ಬಂದು ಪೂಜೆಯನ್ನು ಅಂಡ ಐತೊಟ್ಟಿಗೆ ಎಂಗಳೊಂಜಿ ಮುಲ್ತೊಂಜಿ ಎಂಗಳು ಲೋಕಲ್ ಎಂಗಳು ಕರ್ನಾಟಕಾದ್ಯಂತ ಪೋತ ಎಂಗಳು ಲೋಕಲ್ ಕಲಾವಿದೆ ಪಂಡ ಮುಲ್ತ ಸೌಹಾರ್ದತೆ ಸರ್ವಧರ್ಮದ ನಮ್ಮ ಮನ್ನಡು ಎಂಗಳು ಅಭಿನಯ ಕೊಡ್ದು ಮಾತೆಲ್ಲ ಮನೋರಂಜನೆ ಕೊಡ್ತಿನ ಕಲಾವಿದೆ ಅಂಚಿನೊಂಜಿ ಕಲಾವಿದನ ಲೆತ್ತದು ಆಕ್ಸಿಬ್ಲೂ ಜ್ಯೂಸುಲ ಬೊಕ್ಕ ಐಕ್ ಬೋಡ್ತಿನಂಚಿನ ಬೆತ್ತೆ ಬೆತ್ತೆ ಫ್ಲೇವರ್ದ ಜ್ಯೂಸ್ಲೇನು ಇನಾಗ್ರೇಷನ್ ಮಲ್ಪನ ಭಾಗ್ಯನ ಒದಗದು ಕೊರಿಯೋದು ದಯಪಂಡಗ ನಮ್ಮ ಆಪಲ ಈ ಬಿತ್ತಲದ ಈ ಮರ್ದತ್ತಿಗೆ ಬಂದ್ಬಿಡೊಂಜಿ ಹಿರಿಯಕಲ್ಲೊಂಜಿ ಗಾದೆಂಡು ನಮ್ಮ ಲೋಕಲ್ದಕ್ಕೂ ಏತ್ ನಿರ್ಮಲ ಮಂತ್ ಕೊರೋನಲ್ಲ ಅವು ಲೋಕಲ್ ಅಲ್ವ ಅನ್ಪೇರು ಅಂಡ್ ಇತ್ತದ ಈ ಕೊರೋನಾ ಮಾತ್ರೆಲ್ಲ ಬುದ್ಧಿ ಕಲ್ಪಂಡು ಇತ್ತ ಅಗತ್ಯವಾದ ಬೋಡಾಯಿನಿ ಲೋಕಲ್ದ ವಸ್ತುಲೆ ಅಂಚದು ಪುನಗ ಆಕ್ಸಿಬ್ಲೂ ಜ್ಯೂಸು ಮಲ್ಲ ಸಂಸ್ಥೆದ ಜ್ಯೂಸ್ಲೆಗ್ ಫೈಟ್ ಕೊರ್ಪುನಂಚಿನ ಒಂಜಿ ತಾಕತ್ತನ್ನು ತೊಜಿಪೋಡು ಮಾತೇರಲ್ಲ ಬಾಯ್ಡು ಆ ಜ್ಯೂಸು ಪಡೆದು ಶರೀರಗೂ ದಾಲ ಆರೋಗ್ಯದ ತೊಂದರೆ ಬರಂದೆ ಆರೋಗ್ಯವಂತವಾದ ಉಪ್ಪಡ ಬಣ್ಣದ ಈ ಪುರ್ತುಗು ಆರೈಕೆ ಮಲ್ಪೆ ದಯಪನ್ನಾಗ ನೀರಿಂದ ಬಣ್ಣದ ಅಂಡ ಪ್ರಪಂಚಕ್ಕೂ ಇಡೀ ಬೋಡ್ತೀನಿ ನೀರ್ದ ಮಿತ್ತು ನಮ್ಮಲ್ಲ
ಶರೀರಡ್ಲ ಅಂಚೆ ನೀಡಿದ ಅಂಶಗಳು ಜಾಸ್ತಿ ಅಂಚ ನೀಡಿದ ಅಂಶಡು ಏರ್ಲದಲ್ಲ ಹಾಳನ್ನು ಬಯಕುಜೀರು ಒರಿಯಾಗ ಬೋಡ್ತೀನಿ ಮುಖ್ಯವಾದ ನೀಡಿದ ಅಂಶ ಆ ನೀಡಿದ ಅಂಶಗೂ ಅವ್ರ ಪಂಡ್ಲೆಗನೆ ನೆಟ್ಟು ದಾಲ ಲಾಭದ ಮಲ್ಲ ಮಟ್ಟಡಿ ಅಂದೀವಿ ಅಂದೆ ಒಂದು ಎಲ್ಲೇ ಮಟ್ಟಡಿ ಜನಸಾಮಾನ್ಯರಿಗೆ ಪುರ್ರದ ಒಂದು ಜ್ಯೂಸು ಎತ್ತಡ ಮನ್ಪುನ ಉದ್ದೇಶಡು ಈ ಆಕ್ಸಿಬ್ಲು ಸಂಸ್ಥೆದಕ್ಕಲು ಜ್ಯೂಸನ್ನು ರಿಲೀಸ್ ಮಂದಿರು ಅವು ಮಾತ್ರೆಗಳ ಮುಟ್ಟಡು ಒಂದು ಸಂಸ್ಥೆ ನಲ್ನಾತ್ ಮುಂದುವರಿಯಡು ನೆಟ್ಟು ಅವೇತೋ ಪಾಪ ಬೇಲೆದಕ್ಲಿಗೆ ಬದುಕುಂಡು ಆ ಬದುಕು ನೆಟ್ಟು ಕಟ್ಟದು ಅಕುಲ್ಲ ಪಾಪ ಇಂಪ್ರೂವ್ಮೆಂಟ್ ಅವಡು ಮುಂದುವರಿಯಡು ಅಕಲ್ನ ಜೀವನಲ್ಲ ಪಾವನ ಅವಡು ಬಂದಿಯಾನು ಈ ಪೊರ್ತುಗ್ಯಾನು ಏನೊಂದಿಲ್ಲ ದೇವ್ರ ರೆಡ್ಡೆ ಮಲ್ಪಡು ಎಂಕ್ಲೆ ಬೇದೆಲ್ಲ ಪಾತ್ರ ನಂಜು ಯೋಗಿತ ಒಂದು ವೇದಿಕೆ ಹತ್ತು ಒಂದು ಒಂಜಿ ರಿಲೀಸ್ ಮಲ್ಪುಂಡ ಒಂದು ಜೊತೆ ಪುನಃ ಕಾಮಿಡಿ ಮತ್ತು ನಿಗ್ಲೆ ತೂದುಪ್ಪರು ನಾನು ಕಾಮಿಡಿ ಜಾಸ್ತಿ ಡಿಪ್ರೆಷನ್ಸ್ ರೋಲ್ಸ್ ಜಾಸ್ತಿ ಮಲ್ಪುನಿತ್ತೆ ಅಂಜದ ಪುನಃ ಏನಂತ ಕಾಮಿಡಿದಂತೆ ದೂರ ಒಂದಿಲ್ಲ ಪಂಡಾಗ ನಮ್ಮ ಯಾಪಲ್ಲ ಜೀರ್ಣ ಒಂದು ಬರೋಡಿಗೆ ಮತ್ತು ನಮ್ಮ ಲೋಕಲ್ ಸುಮಾರು ಸಾಫ್ಟ್ ಡ್ರಿಂಕ್ಸ್ ಬತ್ತುಪ್ಪು ಆ ಲೋಕಲ್ ದೊಟ್ಟಿ ಕ್ವಾಲಿಟಿ ಕೊಡ್ದು ಒಂಜಿ ನಮ್ಮ ಜ್ಯೂಸನ್ನು ರಿಲೀಸ್ ಮಂತಿಲ್ಲಕ ಎಂಕುಲು ದುಂಬಿಯತ್ತು ಮರಳುಗಟ್ಟದನ ಇತ್ತಾತ್ತು ಎಂಕುಲು ಅಂತ ಮೆಚೂರ್ ಅಭಿನಯಕ್ಕೆ ಬೋಂದಿಲ್ಲ ಇದು ಪುನಃ ಒಂದೊಂಜಿನ ಮೆಚೂರ್ ದಂಜಿನ ಜ್ಯೂಸು ಮಾತ್ರೆಗಳ ದೇವರ ಮುಟ್ಟ ಸೇರ್ಪ ಹೊಡ್ಬಂದೇನು ಈ ಪುರ್ತದ ತಪ್ಪಿನ ಕ್ಷಮಿಸಲಿ ದೇವರೆಡ್ಡೆ ಅಲ್ಪಡಿ ಈಶ್ವರ ಖುಷಿಯಾಗಲಿ. ಬಟ್ ಈಗ ನಮ್ಮೊಂದಿಗೆ ನಮ್ಮ ಮಾತನ್ನು ಹಂಚಲಿದ್ದಾರೆ ಹೈದರ್ ಪರ್ತಿಪಾಡಿಯವರು. ಆಕ್ಸ್ಬ್ಲೂ ಜ್ಯೂಸ್ ಇದರ ಈ ಜ್ಯೂಸಿನ ಒಂದು ಇವತ್ತಿನ ಈ ಫ್ಯಾಕ್ಟ್ರಿಯನ್ನು ಆ ಜ್ಯೂಸನ್ನು ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯರು, ನಮ್ಮವರು, ನಮ್ಮೆಲ್ಲರ ಹಿತೈಷಿಯು, ಈ ಭಾಗದ ಪರಿಸರ ಪ್ರೇಮಿಯೂ ಆದಂಥ ಹಾಗೆಯೇ ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಿ ಜನರಲ್ಲಿ ಭಾಳಷ್ಟು ಆತ್ಮಾಭಿಮಾನ ಹುಟ್ಟಿಸಿಕೊಂಡಂಥ ನನ್ನ ಆತ್ಮೀಯ ಸ್ನೇಹಿತ ನವೀನ್ ಪಡೀಲ್ರವರೇ, ಹಾಗೆಯೇ ಇದರ ಪಾಲುದಾರರು, ನನ್ನ ಆತ್ಮೀಯರು, ನನ್ನ ನೆಂಟರು ಆದಂಥ ಇಸ್ಮಾಯಿಲ್ ಸಾಹೇಬ್ರೆ, ಹಾಗೆಯೇ ಇದರ ಮಾಲಕರಾದಂಥ ಮನ್ಸೂರು ನನ್ನ ಸಂಬಂಧಿಯೂ ಹೌದು, ಅವರನ್ನು ನೆನೆಸುತ್ತಾ ಸಲ್ಮೀರ್ರವರೇ, ಹಾಗೆಯೇ ನನ್ನ ಸಹೋದರ ವಾತ್ಸಲ್ಯದ ಇನ್ನೊಬ್ಬ ಸ್ನೇಹಿತನು, ಪರಿಸರ ಪ್ರೇಮಿಯು, ಲೇಖಕರು, ಒಳ್ಳೆಯ ರೈಟರು ಆದಂಥ ಅಬೂಬಕರ್ DI ಅವರೇ, ಹಾಗೆಯೇ ಲಿಖಿತ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಸಹೋದರರೇ, ಹಾಗೆಯೇ ಈ ಸಂಸ್ಥೆಯಲ್ಲಿ ದುಡಿತಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಒಂದು ಸಂಸ್ಥೆ ಹುಟ್ಟಿಕೊಂಡಾಗ ಒಂದು ಭಾಗದಲ್ಲಿ ಆ ಪರಿಸರ ಊರಲ್ಲಿ ಏನಾಗ್ತದೆ ಎಂಬುದನ್ನು ಆಕ್ಸಿಬ್ಲೂ ಈ ಪರಿಸರಕ್ಕೆ ತೋರಿಸ್ತಾ ಇದೆ. ಭಾಳ ವರ್ಷಗಳ ಹಿಂದೆ ಇಸ್ಮಾಯಿಲ್ರವರು ಹೇಳಿದರು, 2012ನೇ ಇಸ್ವಿಯಲ್ಲಿ ಇಲ್ಲಿ ತಯಾರಾದಂಥ ಈ ನೀರು ಬರಬರುತ್ತಾ ಬಹಳ ಕಷ್ಟ ಕಂಡು ಏನಾದರೂ ಛಲಬಿಡದ ತ್ರಿವಿಕ್ರಮಣಂತೆ ಇಸ್ಮಾಯಿಲ್ರವರ ಶ್ರಮ ಹಾಗೆಯೇ ಮನ್ಸೂರ್ರವರು ಒಟ್ಟಿಗೆ ಸೇರಿ ಇದನ್ನು ಮುಂದಕ್ಕೆ ತೆಗೆದುಕೊಂಡು ಬಂದು ಒಂದು ಒಳ್ಳೆಯ ಹಂತಕ್ಕೆ ತಂದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವೇ ಅಲ್ಲ, ಇಲ್ಲಿ ಹತ್ತಿರ ಎಲ್ಲ ಜಿಲ್ಲೆಗಳಿಗೆ ಒಂದು ಆಕ್ಸಿಬ್ಲೂ ಎಂಬ ಹೆಸರನ್ನು ತರುವಂಥ ಒಂದು ವ್ಯವಸ್ಥೆ ಇವತ್ತಿಗೆ ಆಗಿದೆ. ಇದು ಅಬೂಬಕರ್ ಅವರ ಸಾಹಸವೂ ಇರ್ಬೋದು, ಅದರಲ್ಲಿ ದುಡಿದಂಥ ನಿಮ್ಮೆಲ್ಲರ ಸಾಹಸವೂ ಇರ್ಬೋದು. ಇವತ್ತು ಅದೇ ರೀತಿಯಲ್ಲಿ ಇನ್ನೊಂದು ಅದಕ್ಕೆ ಪೂರಕವಾಗಿ ಇನ್ನೊಂದು ಜ್ಯೂಸು, ಅದು ಒಂದು ಪಾನೀಯ. ನವೀನ್ರವರು ಹೇಳಿದಂತೆ ನೀರು ಎಂಬ ಒಂದು ವಸ್ತು ಈ ಲೋಕದಲ್ಲಿ ನಾವು ಭಾಳಷ್ಟು ಗಮನ ಇಟ್ಟುಕೊಳ್ಬೇಕಂತ ವಿಚಾರ. ಅಲ್ಲಾಹು ಈ ಲೋಕದಲ್ಲಿ ಬಾಕಿದೆಲ್ಲವನ್ನೂ ಮಾಡಿದ್ದಾನೆ, ಎಲ್ಲವನ್ನೂ ಮಾಡಿದ್ದು ಅವನೇ, ಅದಕ್ಕೆ ಸಂಶಯ ಇಲ್ಲದ ಒಂದು ಮಾತು. ಆದರೆ ಬೆಳಕು, ಗಾಳಿ, ನೀರು ಈ ಮೂರರ ಬಗ್ಗೆ ಯಾರು ನನ್ನದು ಅಂತ ಹೇಳುವಂಥ ವ್ಯವಸ್ಥೆ ಯಾರಿಗೂ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಕಾಣುತ್ತಿರುವಂಥ ಈ ಬೆಳಕು ಇದು ನನ್ನದು ಅಂತೇಳಿ ಯಾರಿಗೆ ಹೇಳಲಿಕ್ಕೆ ಆಗ್ತದೆ? ಈ ಬೆಳಕನ್ನು ನಾನು ಅಥವಾ ಅಮೇರಿಕದ ಟ್ರಂಪ್ ಅಧ್ಯಕ್ಷ ಇರ್ಬೋದು, ನೋಡುವುದಿಷ್ಟೇ. ಒಬ್ಬ ಭಿಕ್ಷುಕ ನೋಡುವುದಿಷ್ಟೇ ಈ ಬೆಳಕನ್ನು. ಅದು ದೇವರು ಕೊಟ್ಟಂಥ ವರ, ಈ ಜಗತ್ತಿಗೆ ಕೊಟ್ಟಂಥ ಒಂದು ಶಕ್ತಿ. ಅದೇ ರೀತಿಯಲ್ಲಿ ಗಾಳಿಯನ್ನು ನಾನು ಸೇವಿಸಿದೆಷ್ಟು ಅದು ಅವನು ಅಷ್ಟೇ, ಭಿಕ್ಷುಕನು ಅಷ್ಟೇ, ನಾನು ಅಷ್ಟೇ. ಅದಕ್ಕಿಂತ ಜಾಸ್ತಿ ಉಸಿರಾಟಕ್ಕೆ ಬೇಕಾದಷ್ಟು ಮಾತ್ರ ಗಾಳಿ ತಗೊಳ್ಬೋದು. ನಾನು ದೊಡ್ಡ ಶ್ರೀಮಂತ, ನಾನು ದೊಡ್ಡ ಇದು ಅಮೇರಿಕದ ಅಧ್ಯಕ್ಷ ಅಂತೇಳಿ ಅದನ್ನು ಜಾಸ್ತಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದೇ ರೀತಿ ನೀರನ್ನು ಉಪಯೋಗಿಸೋದು
ಅವನ ಶರೀರಕ್ಕೆ ಬೇಕಾದಷ್ಟು ಮಾತ್ರ ಉಪಯೋಗಿಸ್ಬೋದು, ಅದಕ್ಕಿಂತ ಜಾಸ್ತಿ ಉಪಯೋಗಿಸಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯ ಇದೊಂದು ನಗ್ನ ಸತ್ಯ ವಿಚಾರಗಳು. ಬಾಕಿಯೆಲ್ಲ ದೇವರಲ್ಲಿ ಇಲ್ಲ, ದೇವರು ಮಾಡಿದ್ದಾನೆ, ಅದನ್ನು ಅನುಭವಿಸುವಂಥ ವ್ಯವಸ್ಥೆಗಳಲ್ಲಿದೆ. ಈಗ ಅಬೂಬಕರ್ ಅವರು ಇಸ್ಮಾಯಿಲ್ರವರು ಮಾಡಿದಂಥ ಈ ಸಾಧನೆ ಮುಂದಿನ ದಿನಗಳಲ್ಲಿ, ಈ ಜ್ಯೂಸು ಮುಂದಿನ ದಿನಗಳಲ್ಲಿ ಈ ಲೋಕ ಕಂಡಂಥ ಇಷ್ಟೊಂದು ಗಂಡಾಂತರದ ಮಧ್ಯೆ ನಿಮಗೆ ಗೊತ್ತಿದೆ, ಕಳೆದ 2 ವರ್ಷಗಳಲ್ಲಿ ಬಂದಂಥ ಈ ಲೋಕಕ್ಕೆ ಬಂದಂಥ ಗಂಡಾಂತರ ಕೊರೋನಾ ಎಂಬ ಒಂದು ಚಿಕ್ಕ ಕ್ರಿಮಿ ಅದು ಮನುಷ್ಯನನ್ನು ಏನು ಮಾಡಿದೆ, ಈ ಲೋಕವನ್ನು ಎಷ್ಟು ಬದಲಾವಣೆ ಮಾಡಿದೆ. ಅದಕ್ಕೆ ನಮಗೀಗ ಬಹಳ ಅರ್ಥ ಕೊಟ್ಟು ಸಿಕ್ಕಿದೆ ದೇವರೊಬ್ಬ ಇದ್ದಾನೆ ಅಂತ. ದೇವರು ಇಲ್ಲ ಅಂತ ಹೇಳುವಂಥ ಜಾಗಕ್ಕೆ ಮುಟ್ಟಿಸಿತ್ತು ಈ ಜಗತ್ತು. ಆ ಜಾಗದಲ್ಲಿ ದೇವರು ನಾನಿದ್ದೇನೆ ನೋಡಪ್ಪ, ಒಂದು ಚಿಕ್ಕ ಕ್ರಿಮಿ ಮನುಷ್ಯನನ್ನು ರಿಪೇರಿ ಮಾಡಿ ಬಾ ಕಳಿಸಿದ್ದಾನೆ. ಇದು ನಮ್ಮನ್ನು ರಿಪೇರಿ ಮಾಡಲಿಕ್ಕಾಗಿದೆ. ಈಗಲಾದರೂ ನಾವು ಎಚ್ಚೆತ್ತುಕೊಂಡು ನಮ್ಮಿಂದ ನಾವು ಏನು ತಪ್ಪು ಮಾಡ್ತೇವೆ, ನಾವು ಒಳ್ಳೆಯದು ಮಾಡ್ತೇವೆ, ಇದು ಎರಡನ್ನು ತುಲನಾತ್ಮಕವಾಗಿ ಚಿಂತನೆ ಮಾಡುವಾಗ ಖಂಡಿತ ನಮಗೆ ಸ್ವರ್ಗ ನರಕ ಎಂಬ 2 ಜಾಗವನ್ನು ಇಟ್ಟುಕೊಂಡಿದ್ದಾನೆ ದೇವರು. ಅದರಲ್ಲಿ ಖಂಡಿತ ಸ್ವರ್ಗವನ್ನು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಒಳ್ಳೆಯದನ್ನು ಮಾಡಿದರೆ. ಕೆಟ್ಟದನ್ನು ಮಾಡಿದರೆ ಖಂಡಿತ ನರಕಕ್ಕೆ ಹೋಗ್ತಾರೆ. ಇದು ನಮಗೆ ಎಲ್ಲ ವೇದದಲ್ಲಿರ್ಬೋದು, ಭಗವದ್ಗೀತೆಯಲ್ಲಿರ್ಬೋದು, ಬೈಬಲಲ್ಲಿರ್ಬೋದು, ಇನ್ನು ಎಷ್ಟೇ ರೆಕಾರ್ಡ್ಗಳು ಲಕ್ಷಾಂತರ ದೊಡ್ಡ ರೆಕಾರ್ಡ್ ಇರ್ಬೋದು, ಎಲ್ಲರಲ್ಲಿ ಹೇಳೋದು ನ್ಯಾಯವಾಗಿ ನಡ್ಕೊಳ್ಳಿ, ಅನ್ಯಾಯ ಮಾಡಬೇಡಿ. ಇದನ್ನು ನಾವು ಕಲಿತುಕೊಂಡಾಗ ಧರ್ಮಸಮ್ಮತವಾದ ಬಹಳ ವಿಚಾರಗಳು ನಡೆಯುತ್ತೆ. ಧರ್ಮ ಏನು ಮಾಡಲಿಲ್ಲ, ನಾವು ಮಾಡಿಕೊಂಡಿದ್ದೇವೆ. ಧರ್ಮದ ಹೆಚ್ಚು ಕಮ್ಮಿಯನ್ನು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಮಾತಾಡುತ್ತಾ ಧರ್ಮವನ್ನು ಹಾಳು ಮಾಡಿದ್ದು ನಾವೇ. ಧರ್ಮ ಏನೂ ಹಾಳು ಮಾಡಲಿಲ್ಲ. ಧರ್ಮ ಖಂಡಿತ ಒಳ್ಳೆಯ ರೀತಿಯಲ್ಲಿ ಬೋಧನೆ ಮಾಡಿದೆ. ಆ ಬೋಧನೆಯನ್ನು ಅನುಸರಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ. ನೀವು ಕಷ್ಟಪಟ್ಟು ದುಡಿತೀರಿ, ಅದುವೇ ಧರ್ಮ, ಅದುವೇ ನಿಮ್ಮ ಜೀವನದ ದಾರಿ. ಜೀವನಕ್ಕೆ ಮಾಡುವಂಥ ಅಲ್ಲಾಹು ದೇವರು ಅಂತ ಹೇಳಿದೆ ಏನು, ಶ್ರಮಜೀವಿಯೇ ದೇವರು. ಶ್ರಮಜೀವಿಸಿ ಯಾರಿಗೂ 1 ಪೈಸೆ ಅನ್ಯಾಯ ಆಗದೆ, ಯಾವುದೇ ಸಂಸ್ಥೆಗೆ ನೋವಾಗದೆ, ನೀವು ಈ ಸಂಸ್ಥೆಯಲ್ಲಿ ಬಾಳಿ ಬದುಕುವಾಗ ದುಡಿಯುವಾಗ ಈ ಸಂಸ್ಥೆಗೆ ಹೇಳಿದಂಥ ವಿಚಾರಗಳನ್ನು ನೀವು ಮಾಡಿಕೊಂಡಾಗ, ಅಹರ್ನಿಶಿಯಾಗಿ ದುಡಿದಾಗ ನೀವು ತಗೊಂಡು ಹೋದಂಥ ನಿಮಗೆ ಸಿಕ್ಕುವಂಥ ಸಂಬಳ ನಿಜವಾಗಿ ಒಂದು ಒಳ್ಳೆಯ ರೀತಿಯ ಫಲಪ್ರದವಾಗ್ತದೆ. ಇದನ್ನು ನೀವೆಲ್ಲ ನೆನೆಸಿಕೊಳ್ಬೇಕು. ಈ ಸಂಸ್ಥೆ ಒಳ್ಳೆಯದಾಗಲಿಕ್ಕೆ ಪ್ರಯತ್ನ ಪಡಬೇಕು. ನನ್ನಿಂದ ನಾನು ಬಂದು ಈಗ ಭಾಷಣ ಮಾಡಿ ಹೋಗೋದು, ನಾವೇನು ಬಂದು ಭಾಷಣ ಮಾಡಿ ಹೋಗ್ತೇವೆ. ಇದನ್ನು ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಆಗಿದೆ, ಇವರಿಗೆ ಆಗೋದಿಲ್ಲ. ಇವರು ಅದನ್ನು ಮ್ಯಾನೇಜ್ಮೆಂಟ್ ನೋಡ್ತಾರೆ. ನೀವು ಒಳ್ಳೆಯ ರೀತಿಯಲ್ಲಿ ದುಡಿದು ಇದನ್ನು ಮಾಡಿದಾಗ ಖಂಡಿತ ಇದೊಂದು ಒಳ್ಳೆಯ ರೀತಿಯ ಒಂದು ಮುಂದಕ್ಕೆ ಹೋಗ್ಬೋದು ಈ ಜ್ಯೂಸು. ಈಗ ನಿಜವಾಗಿ ಇಲ್ಲಿ ಆಕ್ಸಿಬುಲು ಭಾಳ ಒಳ್ಳೆಯ ಪ್ರಖ್ಯಾತಿ ಪಡೆದಿದೆ. ಆದ್ದರಿಂದ ನಿಮ್ಮಲ್ಲಿ ನಾನು ಇಷ್ಟೇ ಹೇಳಿಕೊಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ, ಅಬ್ಬಕ್ಕರು ನನಗೆ ಎಲ್ಲ ಸಭೆಯಲ್ಲಿ ಎಲ್ಲ ಸಮಾರಂಭ, ನನಗೆ ಇವತ್ತೆಲ್ಲ ಚಿಕ್ಕ ಮಗುವಾಗಿದ್ದ ನಮ್ಮ ಊರಲ್ಲಿ ಅವನು. ಆಗಲೂ ನಾನು ಅಲ್ಲಿ ಶಾಲೆಗೆ ಹೋಗ್ತಿರುವಾಗ ಬಂದು ನನ್ನ ಹತ್ರ ಕೂತ್ಕೊಳ್ತಾ ಇದ್ದೆ, ಕೈರಂಗಳ ಗೋಪಾಲಕೃಷ್ಣ ಶಾಲೆಯಲ್ಲಿ. ಅವನ ತಂದೆ, ಅವನ ಫ್ಯಾಮಿಲಿ ಎಲ್ಲರೂ ನನಗೆ ಭಾಳ ಪ್ರೀತಿಯ ಆದರತೆಯನ್ನು ತೋರಿಸಿದ್ದಾರೆ. ಅಲ್ಲ, ಪ್ರತಿಪಾಟಿ ಫ್ಯಾಮಿಲಿ ಅವತ್ತು ಈ 100 ವರ್ಷಗಳ ಹಿಂದಿನಿಂದಲೇ ಆ ಫ್ಯಾಮಿಲಿ ಅವರಿಗೆ ಎಲ್ರಿಗೂ ಗೌರವ ಕೊಟ್ಟಿದ್ದಾರೆ. ಅವರು ಯಾರಿಗೂ ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ. ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ನೋಡ್ಕೊಂಡಿದ್ದಾರೆ. ದೇವರು ಆರೋಗ್ಯ ಕೊಡಲಿ, ಆಯುರಾರೋಗ್ಯ ಕೊಡಲಿ. ನಮ್ಮ ಇಸ್ಮಾಯಿಲ್ ಸಾಹೇಬರಿದ್ದಾರೆ, ಅಬೂಬಕರ್ ಇದ್ದಾರೆ, ನವೀನ್ರವರಿಗೆ ಚಿಕ್ಕ ಇನ್ನೂ ಭಾಳಷ್ಟು ಸಮಯ ಜಗತ್ತಿಗೆ ಬೇರೆ ಬೇರೆ ವಿಚಾರಗಳನ್ನು ಕೊಡಲಿಕ್ಕಿದ್ದು. ಅಲ್ಲಾಹ ನಿಮಗೆ ಒಳ್ಳೆಯ ಆರೋಗ್ಯ ಕೊಡಲಿ. ಬೇರೆಲ್ಲ ನಿಮಗೆ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟರೆ ಮುಂದಕ್ಕೆ ಹೋಗ್ತೀರಿ. ಇಷ್ಟು ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಆಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜೈ ಹಿಂದ್. ಮಂದಿಗೆ ಡೀಲರ್ಗಳಿದ್ದಾರೆ, ಪಾತಿಶ್, PA ಅಶ್ರಫ್ ಮುಂತಾದವರು. ಅದೇ ರೀತಿ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ವಿನೋದ್ರವರಿದ್ದಾರೆ, ಮತ್ತು ಉದಯಣ್ಣ ಇದ್ದಾರೆ, ಹಮೀದಾಕ ಅಂತ, ಇಸ್ಮಾಯಿಲ್ ಅಂತವರೆಲ್ಲ ನಮ್ಮೊಂದಿಗೆ ಇಲ್ಲಿ ಸೇರಿದ್ದಾರೆ. ಅವರು ತಮ್ಮ ಏನಾದರೂ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾನು ವಿನೋದ್ ಸರ್ ಅವರನ್ನು ನಾನು ಕರೀತಾ ಇದ್ದೇನೆ. ಅವರು ಮಾತಾಡಲಿಕ್ಕೆ ನಮಗೆ, ಹಾಗೆ ಅಶ್ರಫ್ ಅವರಿದ್ದರೆ ಒಂದನ್ನು ಮಾತಾಡಿ ನಾವು ಕಾರ್ಯಕ್ರಮವನ್ನು. ಅದೇ ರೀತಿ ಉತ್ತರ ಕನ್ನಡ ಹಾಗೂ ಕೇರಳ ರಾಜ್ಯದಾದ್ಯಂತ ಜನಪ್ರಿಯತೆಯನ್ನು ಪಡೆದು ಯಶಸ್ಸನ್ನು ಕಂಡಿದೆ. ಇದೀಗ ಈ ಸಾಲಿಗೆ ಆಕ್ಸಿಬ್ಲೂ ಜ್ಯೂಸ್ ಎಂಬ ಪಾನೀಯ ಕೂಡ ಇಂದು ಹೊರಹೊಮ್ಮಿದೆ. ನಮ್ಮ ತುಳುನಾಡಿನ ಖ್ಯಾತ ಕಲಾವಿದರಾದ ನವೀನ್ ಡಿ ಪಡೀಲ್ರವರು ತಮ್ಮ ದಿವ್ಯಾಸ್ತ್ರದಿಂದ ಈಗಾಗಲೇ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇದೀಗ ಆ್ಯಪಲ್ ಹಾಗೂ ಮ್ಯಾಂಗೋ
ಫ್ಲೇವರಲ್ಲಿ ಲಭ್ಯವಿರುವ ಈ ಜ್ಯೂಸು ಇಂದಿನಿಂದಲೇ ಮಾರ್ಕೆಟ್ಗೆ ಲಗ್ಗೆ ಇಡಲಿದೆ. ಮುಂದಿನ ದಿನಗಳಲ್ಲಿ ಮಿಂಟ್ ಹಾಗೂ ಜೀರಾ ಹಾಗೂ ಇನ್ನಿತರ ಫ್ಲೇವರ್ಗಳಲ್ಲಿ ಕೂಡ ಹೊರಹೊಮ್ಮಲಿದೆ ಎಂದು ಈಗಾಗಲೇ ನಮ್ಮ ಕಂಪನಿಯ ಮ್ಯಾನೇಜರ್ ಆದ ಡಿ ಅಬೂಬಕರ್ ಕೈರಂಗಲ್ರವರು ಮಾಹಿತಿಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜ್ಯೂಸು ಇನ್ನೂ ಕೂಡ ಯಶಸ್ಸನ್ನು ಕಾಣಲಿ, ಜನಪ್ರಿಯವನ್ನು ಹೊಂದಲಿ ಎಂದು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತೇನೆ. ನಮಸ್ಕಾರ. ಯಾನು ನವೀನ್ ಪಟೇಲ್ ನಿಖಿಲದ ಅತಿನ ಕುಸಲ್ದರಸೆ ಮಾತಿರಲ್ಲ ಸರ್ವಧರ್ಮದ ಎಂಕಲ್ನ ತುಳುನಾಡದ ಮಾತ ಎಂಕಲ್ನ ಅಭಿಮಾನಿಗೆ ಏನು ಸೊಲ್ಮೆ ಸಂದ ಒಂದಿಲ್ಲ. ಯಾನು ಆಕ್ಸಿ ಬ್ಲೂ ಪಣದು ಒಂಜಿ ಸಂಸ್ಥೆ ಅಡಿಗೆ ಒಂಜಿ ಜ್ಯೂಸ್ಗೆ ಇನಾಗ್ರೇಷನ್ ಬತ್ತಿತ್ತೆ ಒಬ್ಬ ಮಾತಿರಲ್ಲ ಬಾರಿ ಪುರುಡು ಎದುಕೊಂಡಿರು ದಯಮಲ್ದದ ಈ ಜ್ಯೂಸು ನಮ್ಮ ಲೋಕಲ್ದ ಬಿತ್ತಲ್ದ ಈ ಮರದತ್ತಿಗೆ ಮನ್ಪಂಜಿ ಗಾದಿದ್ದಲ್ಲ ಕನಿ ಬಿತ್ತಲ್ದ ಇಟ್ಟು ಸುಮಾರು ಆಯುರ್ವೇದಿಕದ ಗುಣಕುಲುಂಡು ಒಂದು ಯಾನ್ ಬತ್ತುಯ್ಯ ಫ್ಯಾಕ್ಟ್ರಿ ಮಸ್ತ್ ನಿರ್ಮಲವಾದ ಮಸ್ತ್ ನೀಟಾದ ಅವೇತು ಪಾಪ ಬೆಲೆದ ಕುಲು ಬೆನ್ಪಿರ್ನಿಟಿ ಇಂಜಿದು ಪುನಗ ನಮ್ಮ ಲೋಕಲ್ದೇ ನಮ್ಮ ಉಪಯೋಗ ಮಲ್ಪುಗ ಯಾಪನ್ನಾಗ ನಮ್ಮ ದೂರದ ಮಲಮಲ್ಲ ತೂದು ಪರ್ನಿಕ್ಲಿ ಏನು ಪುದರ್ ಪನ್ರೆ ಪೋಪಿಜಿಗ್ಲೆ ತೊಂದರೆ ಹಾಕೊಂಡು ಇದು ಪುನಗ ನಮ್ಮ ಮುಟ್ಟದೇನು ನಮ್ಮ ಎಡ್ಡೆತ್ತಿನ ಏನು ಪುರುಳುಡೇನು ಸ್ವೀಕಾರ ಮಾಡ್ತಂದ ಮುಟ್ಟಡಿತ್ತಿನ ಸಂಸ್ಥೆ ಅವೇದು ಜನಕ್ಕಲು ಬೆನೊಂದು ಪೇರು ಅಕ್ಲೆ ಮಸ್ತ್ ಉಪಕಾರ ಹಾಕೊಂಡು ಲೈಕ್ ಸಪೋರ್ಟ್ ಮಲ್ಪಲೆ ಆಕ್ಸಿ ಬ್ಲೂ ಪಣದ ನೀರ್ಲುಂಡು ಬಾರಿ ಶುದ್ಧವಾಯಿನ ಅಂಚಿನ ಅಕ್ಲ ಹೊಸತ್ತು ರಿಲೀಸ್ ಆಗಿತ್ತೆ ಆಕ್ಸಿ ಬ್ಲೂ ಜ್ಯೂಸ್ ನೆಟ್ಟು ಬೆತ್ತ ನಮ್ಮದ ಫ್ಲೇವರ್ ಮತ್ತು ರಿಲೀಸ್ ಆಗಿರುಂಡು ಏನು ದಿತ್ತೊಂದು ಇಂಥ ಸದುಪಯೋಗ ಪಡೆಯಲಿ. ನಮಸ್ಕಾರ ಮಾತಿರಿಗಳ ದೇವರೆಡ್ಡ ಅಂತ.